ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಜಾಕ್ ಫ್ರೂಟ್ಸ್, ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಹಲಸಿನ ಹಣ್ಣನ್ನು ಹೆಚ್ಚಾಗಿ ಜನ ಇಷ್ಟಪಡ್ತಾ ಇದ್ದಾರೆ. ಈ ಹಲಸಿನ ಹಣ್ಣಿನಿಂದ ತಿಂಡಿ ತಿನಿಸುಗಳಾಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಆಗಿರ್ಬೋದು ಎಲ್ಲದನ್ನ ಕೂಡ ತಯಾರಿಸೋದಕ್ಕಾಗುತ್ತೆ. ಇದೇನಪ್ಪ ಹಲಸಿನ ಹಣ್ಣಿನ ಬಗ್ಗೆ ಮಾತನಾಡ್ತಿದ್ದಾಳಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ನಾವಿವತ್ತಿರೋದು ಪುತ್ತೂರು ತಾಲೂಕಿನ ಅಳಕೆ ಮಜಲಿನಲ್ಲಿರುವಂತಹ ಜಾಕ್ ಅನಿಲ್ಸ್ ನಿನ್ನಿಕಲ್ಲು ನರ್ಸರಿಯಲ್ಲಿ ನಾವಿವತ್ತಿದ್ದೇವೆ. ಒಂದು ಜಾಕ್ ಫ್ರೂಟ್ಸ್ಗೆ ಹೆಸರಾಗಿರುವಂತಹ ನರ್ಸರಿ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ನರ್ಸರಿಯ ವಿಶೇಷತೆ ಏನು, ಎಷ್ಟು ವರ್ಷಗಳಿಗೆ ಅಂದರೆ ಎಷ್ಟು ವರ್ಷದಲ್ಲಿ ಈ ಒಂದು ಜಾಕ್ ಫ್ರೂಟ್ಸ್ ಆಗುತ್ತೆ ಎಲ್ಲದನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಆಳೆತ್ತರದ ಮರದಲ್ಲಿ ಹಲಸು ಹಣ್ಣಿನ ವಯ್ಯಾರ. ಇಲ್ಲಿ ಹಲಸು ಬೇಕಿದ್ರೆ ಆಕಾಶ ನೋಡಿ ಹುಬ್ಬೇರಿಸಬೇಕಾಗಿಲ್ಲ, ಮರವೇರಿ ಕೊಯ್ಬೇಕೆಂಬ ಸಾಹಸವೂ ಇಲ್ಲ. ಕೈಗೆಟಕುವ ಅಂತರದಲ್ಲಿ ರುಚಿ ರುಚಿಯಾದ ಹಲಸಿನ ಹಣ್ಣು ಕೇವಲ 1.5 ವರ್ಷದಲ್ಲಿ ಬೆಳೆಯುತ್ತೆ ಬಾಯಿ ಚಪ್ಪರಿಸುವ ಹಣ್ಣು. ಇದೇನಪ್ಪ ಇಷ್ಟು ಸಣ್ಣ ಗಿಡದಲ್ಲಿ ಅಷ್ಟೊಂದು ಹಲಸು ಆಗಿದೆಯಲ್ವಾ ಅಂತ ಶಾಕ್ ಆದ್ರಾ? ಎಸ್, ಇಂತಹದೊಂದು ಪ್ರಯೋಗ ಪುತ್ತೂರಿನಲ್ಲಿ ಯಶಸ್ವಿಯಾಗಿದ್ದು ಕೈಗೆಟಕುವಷ್ಟು ಎತ್ತರದಲ್ಲಿ ಕೊಯ್ಯಬಹುದಾದ ಹಲಸಿನ ತಳಿಯನ್ನ ನೋಡಬಹುದು. ಹಿಂದಿನ ಕಾಲದಿಂದಲೂ ಹಳ್ಳಿಗಾಡಿನಲ್ಲಿ ಹಲಸು ಹಣ್ಣುಗಳು ಹೇರಳವಾಗಿ ಬೆಳೀತಾ ಇದೆ. ಆದರೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಮರದಿಂದ ಹಲಸನ್ನ ಕೊಯ್ದು ತಿನ್ನಲು ಹರಸಾಹಸ ಪಡ್ತಾ ಇದ್ರು. ಇದನ್ನ ತಪ್ಪಿಸುವ ಕೆಲಸವನ್ನ ಇಂದಿನ ಕೃಷಿ ವಿಜ್ಞಾನ ಮಾಡ್ತಾ ಇದೆ. ಇದರಲ್ಲಿ ಯಶಸ್ಸು ಕಂಡವರು ಪುತ್ತೂರಿನ ಅಳಕೆ ಮಜಲಿನ ಜಾಕ್ ಅನಿಲ್ ಅವರು. ಮೂಲತಃ ಕೇರಳದವರಾದ ಇವರು ದೇಶ ವಿದೇಶಗಳಲ್ಲಿ ಹೆಸರನ್ನ ಕಂಡವರು. ಇವರ ಸಾಧನೆಗೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸನ್ಮಾನ ಗೌರವಗಳು ಲಭಿಸಿವೆ. 100 ಹಲಸಿನ ತಳಿಗಳು ಇಲ್ಲಿ ಲಭ್ಯವಿದ್ದು ಬೇರೆ ಬೇರೆ ತಳಿಯ ರುಚಿ ರುಚಿಯಾದ ಹಲಸಿನ ಹಣ್ಣನ್ನ ಸವಿಬಹುದು. ಬರೀ ಇಷ್ಟೇ ಅಲ್ಲದೆ ಇದನ್ನ ಟೆರೇಸ್ ಮೇಲೂ ಬೆಳೆಸಿದ್ರೂ ಫಲ ನೀಡೋದು ಖಚಿತ. ಸಣ್ಣ ಒಂದು ಗಿಡದಲ್ಲಿ ಇಷ್ಟೊಂದು ಹಲಸಿನ ಹಣ್ಣು ಆಗಬೇಕಾದ್ರೆ ಇದರ ಸ್ಪೆಷಾಲಿಟಿ ಹೇಗಿರಬೇಡ ಹೇಳಿ. ಸೊ ಈ ಬಗ್ಗೆ ಇದರ ಒಂದು ಮಾಲಕರಾಗಿರುವಂತಹ ಜಾಕ್ ಅನಿಲ್ ಅವರು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಮೇನ್ ಆಗಿ ಹಲಸಿನ ಗಿಡಗಳಲ್ಲಿ ಬೇರೆ ಬೇರೆ ವೆರೈಟಿಗಳು. ಉದಾಹರಣೆಗೆ ಯಾವ ಊರಲ್ಲಿ ಹಲಸಿನ ಇಲ್ಲೇ ಟೈಮಲ್ಲಿ ಆಗುವಂಥ ಆಫ್ ಸೀಸನ್ಲಿ ಆಗುವಂಥ ಹಲಸಿನ ಗಿಡಗಳು ಮತ್ತು ವರ್ಷ ಪೂರ್ತಿ ಬರುವಂಥದ್ದು. ಕೆಂಪು ಬಣ್ಣ ಚಂದ್ರ ಹಲಸಿನ ಹೇಳ್ತೇವಲ್ಲ, ಅದರಲ್ಲಿ ಬೇರೆ ಬೇರೆ ತೂಬುಗರಿ ತಳಿಗಳು, ಕೇರಳ ತಳಿಗಳು, ಸಿಂಧೂರ, ಪತ್ತಾಮುಟ್ಟನ್ ಅಂತ ಕೆಂಪಿನಲ್ಲಿಯೂ ಬೇರೆ ಬೇರೆ ತಳಿಗಳು. ಮತ್ತು ಹೊಸತೊಂದು ವೆರೈಟಿನಲ್ಲಿದೆ. ನಟ್ಟು 1.5 ವರ್ಷ ಹಲಸಿನ ಹಣ್ಣು ಆಗ್ತದೆ. ಒಂದು 3 ವರ್ಷ ತೋರಾದರೆ ಅಲ್ಲಿ ಖಂಡಿತ ಕಾಯಿ ಬಿಟ್ಟಿರ್ತದೆ. 2ನೇ ವರ್ಷದಲ್ಲಿ ನಿಮಗೆ ಹಣ್ಣು ಕೊಯ್ದು ತಿನ್ನುವಂಥ ಹೊಸ ತಳಿ ನಿನ್ನೆ ತಾಯಿಂದಲ್ಲಿ ಥಾಯ್ಲೆಂಡ್ ವೆರೈಟಿ. ಈ ಕಾಣ್ತಾವಲ್ಲ ಈ ಥರ ಬರೀ ಒಂದು ಮನೆ ಪರ್ಪಸ್ಸಿಗೆ ಆಗುವಂಥ 3 ರಿಂದ 6 kg ಬರುವಂಥ ಹಣ್ಣುಗಳು, ಒಳ್ಳೆ ಟೇಸ್ಟ್ ಇರುವಂಥದ್ದು. ವರ್ಷ ಪೂರ್ತಿ ಹಲಸಿನ ಹಣ್ಣು ಇರ್ತದೆ. ಒಂದು ದೊಡ್ಡ ಕಾಯಿ ಚಿಕ್ಕ ಎಲ್ಲ ಆಗ್ತಾ ಇರ್ತದೆ. ಆ ಥರ ಚಿಕ್ಕ ಚಿಕ್ಕ ಮರಗಳಲ್ಲಿ ನೋಡಿದಲ್ಲ ಆ ಥರ ಹಣ್ಣಾಗುವಂಥ ತಳಿಗಳು. ಅದಕ್ಕೆ ಲೇಟೆಸ್ಟ್ ಆಗಿ ಒಂದು ಮನೆ ಪರ್ಪಸ್ಸಿಗೆ ಆಗುವಂಥದ್ದು. ಮತ್ತು ಚಟ್ಟಿಯಲ್ಲಿ ಕೂಡ ಅದು ಬೆಳೆಸಬಹುದು. ದೊಡ್ಡ ಡ್ರಮ್ಮಲ್ಲಿ ಕೂಡ ಅದು ಮನೆಯಲ್ಲಿ ಬೆಳೆಸುವಂಥದ್ದು.
ವೆರೈಟಿಗಳು ಯಾವುದನ್ನು ಹೇಳಿದರೆ ಪ್ರಶಾಂತಿ ಅಂತ ಹೇಳಿ ಬೇಸಿಗೆಗಾಲಲ್ಲಿ ಆಗುವಂಥದ್ದು ಅದು ಮೇಯ್ನಾಗಿ. ಮತ್ತು ಈ ಥರ ನಿನ್ನೆತಾಯಿ 1 ವರ್ಷದಲ್ಲಿ ಆಗುವಂಥದ್ದು. ಗಮ್ಮಿಲ್ಲ ಅಂಡು ಬರೋದು ಗಮ್ಲೆಸ್ಸು. ಮತ್ತು ಹಳೆಗಾಲದ ಉಂಡಪಲಕ ಏನು ಹೇಳ್ತೇವಲ್ಲ ಆ ಥರ ಉಂಡೆ ಹಲಸುಗಳು ಅದು ವರ್ಷ ಪೂರ್ತಿ ಇರುವಂಥದ್ದು. ಹಾಗೆ ಸುಮಾರು ವೆರೈಟಿಗಳಿದೆ. ಜಾಸ್ತಿ ಬೇಡಿಕೆ ಇರುವಂಥದ್ದು 1 ವರ್ಷದಲ್ಲಿ ಕಾಯಿ ಬಿಡುವಂಥ ನಿನ್ನೆತಾಯಿ ತಳಿಗಳಿಗೆ. ದೂರ ಏನಲ್ಲ, ನಮ್ಮ ಕರ್ನಾಟಕದಲ್ಲ ಇಡೀ ದೇಶದ ಗಿಡಕ್ಕೆ ಇಲ್ಲಿ ಬರ್ತವೆ. ಯೂನಿವರ್ಸಿಟಿಗಳಾಗಲಿ ಮತ್ತು ರೈತ ಸಂಘಗಳು, ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟಿಂದ ಪ್ರಾಜೆಕ್ಟ್ ಅವರನ್ನೆಲ್ಲ ಹಲಸಿನ ಕಸಿ ಗಿಡಗಳ ಬಗೆಯಲ್ಲಿ ಕಳೀಲಿಕ್ಕೂ ಮತ್ತು ಗಿಡ ಕೊಂಡೋಗಲಿಕ್ಕೂ ನಮ್ಮಲ್ಲಿ ಬರ್ತೇವೆ. ನಮ್ಮದು ನರ್ಸರಿ ಅಂತ ಹೇಳಿದರೆ ಚಿಕ್ಕದು ನರ್ಸರಿ ಫ್ಯಾಮಿಲಿ. ಈಗ ನನಗೆ 43 ವರ್ಷ ಆಯಿತು. ನನ್ನ ಚಿಕ್ಕ ಪ್ರಾಯದಲ್ಲಿ ನರ್ಸರಿ ನನ್ನ ಬ್ರದರ್ ದೊಡ್ಡಣ್ಣ ಒಟ್ಟಿಗಿದ್ದಾರೆ ನಾವು. ಈಗ ನಾನು ಇದೇ ಫೀಲ್ಡಲ್ಲಿ ಈಗ ಒಂದು 25 ವರ್ಷದ ಮೇಲೆ ಕಬಕದಲ್ಲಿ ನಮ್ಮದು ಇಲ್ಲಿ ಪುತ್ತೂರಿನಲ್ಲಿ ಈಗ 20 ವರ್ಷ ಆಯಿತು ನಮ್ಮದು ನರ್ಸರಿ. ಈಗ ಗಿಡಗಳು ಹೇಗೆ ನಡಬೇಕಂತ ಹೇಳಿದ್ರಲ್ಲ, ಈಗ ತೊಟ್ಟೆಯಲ್ಲಿ ನಾವು ಬೆಳೆಸಿರುವಂಥ ಗಿಡಗಳು ಸುಮಾರು 6 ರಿಂದ 1 ವರ್ಷ ಪ್ರಾಯ ಆಗಿರ್ತದೆ. ಆದರೆ ಬೇರೆಲ್ಲ ಮಣ್ಣಿನಲ್ಲಿ ಫುಲ್ ಟೈಟಾಗಿರುತ್ತೆ. ಅದು ಲೂಸಾಗಿ ಭಾಳ ಫಾಸ್ಟಾಗಿ ಬೇರೆ ಹೋಗ್ಬೇಕಾದ್ರೆ ಲೂಸ್ ಮಣ್ಣು ಬೇಕು. ಮಿನಿಮಮ್ ಒಂದು 2 ಫೀಟ್ ಆದರೆ ಹೊಂಡ ತೆಗೆದು ಸ್ವಲ್ಪ ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ, ಅದು ಕುರಿ ಗೊಬ್ಬರ ಹಾಕ್ಬೋದು, ಹಟ್ಟಿ ಗೊಬ್ಬರ ಆಗ್ಬೋದು, ಅಲ್ಲದ್ರೆ ಹರಳು ಹಿಂಡಿ, ಬೇವಿನ ಹಿಂಡಿ ಅಂದ ಹಿಂಡಿ ಗೊಬ್ಬರ ಆಗಬಹುದು, ಒಣಗಿದ ಗೊಬ್ಬರಗಳು ಯಾವುದು ಆಗ್ಬೋದು, ಅದೆಲ್ಲ ಮಣ್ಣಲ್ಲಿ ಒಟ್ಟಿಗೆ ಮಿಕ್ಸ್ ಮಾಡಿ ಆ ಹೊಂಡೆಯನ್ನು ಕಂಪ್ಲೀಟ್ ಭೂಮಿ ಲೆವೆಲಿಗೆ ಮುಚ್ಚಬೇಕು. ಆಮೇಲೆ ಪ್ಯಾಕೆಟ್ ಸೈಜಿನಲ್ಲಿ ಒಂದು ಚಿಕ್ಕ ಹೊಂಡೆಯನ್ನು ಅದರ ಮಿಡಲಲ್ಲಿ ಇನ್ನೊಮ್ಮೆ ತೆಗೆದು ಅದರಲ್ಲಿ ಆ ಹೊಂಡೆಯಲ್ಲಿ ಈ ಗಿಡ ನಡುವಾಗ ಕಸಿ ಕಟ್ಟಿದ ಜಾಗ ಮಣ್ಣು ಮೇಲೆ ಇರಬೇಕು. ಯಾವತ್ತೂ ಕಸಿ ಕಟ್ಟಿದ ಜಾಗ ಮಣ್ಣು ಅಡಿ ಹೋಗಬಾರ್ದು. ಆ ಥರ ನಟ್ಟರೆ ಮತ್ತು ಗಾಳಿಗೆ ಆಡದಾಗೆ ಒಂದು ಸಪೋರ್ಟ್ ಕೊಟ್ಟು ಒಂದು ಬೇಕು ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಕೊಡಬೇಕು. ಅವರಾಗಿ ನೀರು ಕೊಡಬೇಕಂದಲ್ಲ, ಗೊಬ್ಬರ ಕೊಡಬೇಕಂದಲ್ಲ. ಆ ಥರ ಬೆಳೆಸಿದರೆ ನಿಮಗೆ ಈ ನಿನ್ನೆತಾಯಿ ತಳಿಯಲ್ಲಿ 1 ವರ್ಷದಲ್ಲಿ ನಿಮಗೆ ಸಣ್ಣ ಮೇಕೆಳಿಗೆ ಅದರಲ್ಲಿ ಬೀಳ್ತದೆ. ಆದರೆ ಕಾಯಿ ನಿಲ್ಲುವುದಿಲ್ಲ. ಒಂದು ಕಾಯಿ ಹಿಡಿಯಷ್ಟು ತೋರ, ಉದಾಹರಣೆಗೆ ಒಂದು ಕೈಯಷ್ಟು ತೋರ, ಇಷ್ಟಾದರೂ ಒಂದು ತೋರ, ಇಷ್ಟು ಬೇಡ, ಅದು ಕಳೆದ ವರ್ಷ ಕಾಯಾದ ಗಿಡ, ಇಷ್ಟು ತೋರ, ಈಗ ಕೈಯಷ್ಟು ತೋರ ಆದರೆ ನಿಮಗೆ ಗ್ಯಾರಂಟಿ ಕಾಯಿ ಅದರಲ್ಲಿ ನಿಲ್ಲಿಸ್ಬೋದು. ಆ 2 ವರ್ಷದೊಳಗೆ ಕಾಯಿ ಬಿಡ್ತದೆ. ಇದು ಹಲಸಿನ ಗಿಡ ಯಾವ ಗಿಡ ಆದರೂ ನಡಲಿಕ್ಕೆ ಮುಂಚೆ ಈ ಥರ ಹೊಂಡೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ನಾವು ರೆಡಿ ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೊಂಡೆ ರೆಡಿ ಮಾಡಿದರೆ ಫಲವತ್ತಾಗಿ ಅದು ನಮಗೆ ಫಲ ಕೊಡ್ಬೋದು. ಅಡಿ ಗೊಬ್ಬರ ನಾವು ಯಾವುದು ಕೊಡೋಕ್ಕೆ ಡಿಪೆಂಡ್ ಆಗಿ ಗಿಡ ಬೆಳೆಯೋದು. ಮತ್ತು ಇನ್ನೊಂದು, ನಾವು ಈ ತೊಟ್ಟೆಯಲ್ಲಿ ತರುವಂಥ ಗಿಡಗಳು ನಡಲಿಕ್ಕೆ ಮುಂಚೆ ಅದು ಮಣ್ಣು ತೊಟ್ಟೆಯಿಂದ ಲೂಸಾಗಿ ಹೋಗಬಾರ್ದು. ಅದಕ್ಕೆ ಏನು ಮಾಡಬೇಕಂದ್ರೆ 1 ದಿನ ಮುಂಚೆ ನೀರು ಹಾಕಬಾರ್ದು. ತೊಟ್ಟೆಯ ಮಣ್ಣು ಗಟ್ಟಿ ಇರಬೇಕು. ಈಗ ನಾಳೆ ನಡೆದಾದರೆ ಇವತ್ತು ನೀರು ಹಾಕಲಿಕ್ಕಿಲ್ಲ. ಅದು ಗಟ್ಟಿಯಾಗಿರುವಾಗ ತೊಟ್ಟೆ ಹಾಕಿದ್ರೆ ಆ ಮಣ್ಣು ಗಿಡ ಒಟ್ಟಿಗೆ ಒಂದು ಇಟ್ಟಿಗೆ ಥರ ಗಟ್ಟಿಯಾಗಿರ್ತದೆ. ಆವಾಗ ಅದು ಲೂಸ್ ಆಗೋದಿಲ್ಲ, ಮಣ್ಣಿಗೆ ಗಿಡಕ್ಕೆ ಏನು ಬೇರಿಗೆ ಏನು ಪೆಟ್ಟಾಗಲ್ಲ. ಹಂಗೆ ನಟ್ಟು ಮತ್ತೆ ನೀರು ಹಾಕಬಹುದು. ಈಗ ನಾವು ಫುಲ್ಲು ನೀರು ಹಾಕಿದ ಮೇಲೆ ತೊಟ್ಟೆ ಹರಿದ್ರೆ ಆ ಮಣ್ಣು ಮತ್ತು ಬೇರು ಸಪ್ರೇಟ್ ಆದರೆ ಗಿಡಕ್ಕೆ ಮತ್ತೆ ಹೊಸ ಬೇರುಗಳು ಹೊಸ ಚಿಗುರೆಲ್ಲ ಬರಲಿಕ್ಕೆ 2-3 ತಿಂಗಳು ಆಯಿತು. ಒಮ್ಮೆ ಡ್ಯಾಮೇಜ್ ಆಗಲಿಕ್ಕೂ ಚಾನ್ಸಸ್ ಉಂಟು. ಅದಕ್ಕೆ ಅದೊಂದು ಇಂಪಾರ್ಟೆಂಟು. ನಾನು ಅಲ್ಲಿಗೆ ಮುಂಚೆ ಯಾವ ಗಿಡದು ಮಣ್ಣು ಲೂಸ್ ಇರಬಾರ್ದು, ಗಟ್ಟಿ ಇರಬೇಕು. ಅದು ಹಲಸಿನ ಗಿಡನೆಲ್ಲ ಯಾವ ಗಿಡ ಆದರೂ ಹಂಗೇನೆ. ಕಾಮನ್ ಆಗಿ ಕೆಲವು ಗಿಡಗಳಿಗೆ ಶೇಡ್ ಬೇಕಾಗ್ತದೆ, ಕೆಲವಕ್ಕೆ ಫುಲ್ ಬಿಸಿಲು ಬೇಕಾಗ್ತದೆ. ಈ ಬಿಸಿಲು ಬೇಕಾದ ಗಿಡಗಳನ್ನು ನಾವು ಒಳ್ಳೆ ಬಿಸಿಲು ಜಾಗದಲ್ಲಿ ನಟ್ಟು ಒಂದು ಈ ಒಂದು ಮಾರ್ಚ್ ಈ ಒಂದು ಬೇಸಿಗೆಗಾಲದಲ್ಲಿ ಸ್ವಲ್ಪ ನೆರಳು ಕೊಟ್ಟರೆ ಅದು ಹೆಲ್ತಿಯಾಗಿ ಬೆಳೀತದೆ. ಮತ್ತು ವರ್ಷದಿಂದ ಅದು ಚೆಂದ ಬರ್ತದೆ. ಮತ್ತು ಗಾಳಿಗೆ ಆಡೋದಾಗಿ ಸಪೋರ್ಟ್ ಕೊಡಬೇಕಾಗ್ತದೆ. ಕಸಿಗಟ್ಟಿದಲ್ಲಿ ಇರುವಂಥ ಪ್ಲಾಸ್ಟಿಕ್ಗಳು ಅದು ಇಂಪಾರ್ಟೆಂಟ್ ಆಗಿ ಯಾವ ನಾವು ತರುವ ಗಿಡಗಳಲ್ಲಿ ಕಸಿಗಟ್ಟೆ ಹೆಚ್ಚಿನ ನರ್ಸರಿಗಳವರು ಅದು ಪ್ಲಾಸ್ಟಿಕ್ ರಿಮೂವ್ ಮಾಡಿ ಕೊಡ್ತಾರೆ. ಕೆಲವೊಮ್ಮೆ ಅದರಲ್ಲಿ ಇದ್ದರೆ ನಾವು ನೋಡಿ ಬಿಚ್ಚಿಕೊಳ್ಳಬೇಕಾಗ್ತದೆ. ಇಲ್ಲಾಂದರೆ ಅಲ್ಲಿಂದ ಆ ಗ್ಯಾಪಿಂದ ಅದು ಟೈಟಾಗಿ ಮುರಿದು ಬೀಳಲಿಕ್ಕೆ ಚಾನ್ಸಸ್ ಉಂಟು. ನಾವು ಪ್ರತಿ ವರ್ಷ ಸುಮಾರು 50 ರಿಂದ 1 ಲಕ್ಷ ಹಲಸಿನ ಗಿಡ ಮಾತ್ರ ನಾವು ಬೆಳೆಸ್ತೇವೆ, ರೆಡಿ ಮಾಡ್ತೇವೆ. ಮೇಯ್ನ್ ನಮ್ಮದು ಮಾರ್ಕೆಟ್ ಅಂತ ಹೇಳಿದ್ರೆ ಕೇರಳಕ್ಕೆ ಹೈಯೆಸ್ಟ್ ಹೋಗ್ತದೆ. ಮತ್ತು ಡಿಪಾರ್ಟ್ಮೆಂಟ್ಗಳು GKVK, IHR ಮತ್ತು ಬಾಗಲಕೋಟೆ ಯೂನಿವರ್ಸಿಟಿ ಅಂದ ಕಡೆ ಎಲ್ಲ ಹಲಸಿನ ಗಿಡಕ್ಕೆ ಪ್ರೊಡಕ್ಷನ್ ಭಾಳ ಕಮ್ಮಿ ಅವರು. ಹಲಸಿನ ವೆರೈಟಿಗಳು ಸುಮಾರು 100 ನಮ್ಮ ಹತ್ರ ಇದೆ. ಬಾಗಲಕೋಟೆ ಯೂನಿವರ್ಸಿಟಿದು 80 ವೆರೈಟಿಗಳು ಅವರ ಹೆಡ್ ಕ್ವಾರ್ಟರ್ಸ್ ಬಾಗಲಕೋಟೆಯಲ್ಲಿ ನಮ್ಮಿಂದ ಹಾಕಿದ್ದೇವೆ. ಆ ಥರ ಎಲ್ಲ ಯೂನಿವರ್ಸಿಟಿಗಳು KVK ಅವರು ನಮ್ಮಿಂದ ಸುಮಾರು ಗಿಡಗಳು ಕೊಂಡೋಗ್ತೇವೆ ನಾವು. ಮತ್ತು ಹಲಸಿಗೆ ಈ ಥರ ಒಂದು ನರ್ಸರಿ ಟೋಟಲಾಗಿ ಇಲ್ಲ. ಅದರಿಂದಾಗಿ ಎಲ್ಲಿ ಹಲಸಿನ ಬಗೆಯಲ್ಲಿ ಬೇಡಿಕೆ ಬಂದರೂ ನಮ್ಮ ಹತ್ರನೇ ಬರ್ತದೆ. ಒಂದು ಟೈಮಲ್ಲಿ ನಮ್ಮಿಂದ ಗಿಡ ಹವಾಯಿ, ಮಡಗಾಸ್ಕರ್ ಆ ಥರ ಹೊರಗಿನ ದೇಶಕ್ಕೆ ಸಹ
ಗಿಡ ಕೊಂಡೋಗ್ತಾ ಇತ್ತು. ನಮ್ಮದು ಮೇನ್ ಪ್ರೊಡಕ್ಷನ್ ಹಲಸಾದರೂ ಕೂಡ ಈಗ ಅದರ ಜೊತೆಗೆ ಈಗ ಹೊಸ ಹಣ್ಣುಗಳಾದ ರಂಬುಟಾನ್, ಮ್ಯಾಂಗೋಸ್ಟಿನ್, ಫುಲೋಸಾನ್, ಡುರಿಯನ್ ಮತ್ತು ನಮ್ಮ ಟ್ರಾಪಿಕಲ್ ಬಟರ್ಫ್ರೂಟ್ ಅಂತ ಹೇಳಿದ್ರೆ ನಮ್ಮ ಈ ಕೋಸ್ಟಲ್ ಬೆಲ್ಟಿಗೆ ಬೆಳೆಯುವಂಥ ಬಟರ್ಫ್ರೂಟ್ ಮಡಿಕೇರಿಯಲ್ಲಿ ಜಾಸ್ತಿ ಇದೆ, ಅದು ನಮ್ಮಲ್ಲಿ ಅಷ್ಟು ಒಳ್ಳೆದು ಬರೋಲ್ಲ. ಆ ಥರ ಟ್ರಾಪಿಕಲ್ ಬಟರ್ಫ್ರೂಟು ಈ ವಾತಾವರಣಕ್ಕೆ ಆಗುವಂಥ ಸುಮಾರು ಹಣ್ಣು ಗಿಡಗಳು ನಾವು ಸಂಗ್ರಹಿಸ್ತೇವೆ, ಅದು ಕೂಡ ಸೇಲ್ ಮಾಡ್ತಾ ಇದ್ದೇವೆ. ಹಲಸಿನ ಗಿಡಕ್ಕೋಸ್ಕರ ಬೇರೆ ಬೇರೆ ಊರಿಂದ ನರ್ಸರಿಯವರು ರೈತರು ಇಲ್ಲಿ ಬರುವಾಗ ಅವರಲ್ಲಿದ್ದ ಹೊಸ ತಳಿಗಳು ಕೂಡ ನಾವು ಸಂಗ್ರಹಿಸಿ ನಾವು ಒಂದು ಈ ನಮ್ಮ ನರ್ಸರಿಯಿಂದ ವ್ಯಾಪಾರ ಮಾಡ್ತಾ ಇದ್ದೇವೆ. ಈ ಕೆಲಸಕ್ಕಿಂತ ನಮಗೆ ಕಸಿ ಕೆಲಸಕ್ಕೆ ರಾಜ್ಯ ಮಟ್ಟದಾಗಲಿ ಕರ್ನಾಟಕ ಸರ್ಕಾರದ್ದು, ಕೇರಳ ಸರ್ಕಾರದ್ದು, ತಮಿಳುನಾಡು ಆ ಥರ ರಾಜ್ಯಗಳದ್ದು ಮತ್ತು ಜೈವಿಕ ತಂತ್ರಜ್ಞಾನ ವಿಭಾಗ ಡೆಲ್ಲಿ ಅವರದ್ದು ಮತ್ತು ಆ ಥರ ಸುಮಾರು ಸನ್ಮಾನಗಳು ಸುಮಾರು ಸಿಕ್ಕಿತ್ತು. ಯಾಕೆಂದರೆ ಈ ಫೀಲ್ಡಲ್ಲಿ ಮುಂಚೆಲ್ಲ ಅಷ್ಟು ಜನ ಯಾರೂ ಇರಲಿಲ್ಲ. ಹಲಸಿಂದ ಹೇಳಿದರೆ ಎಲ್ಲರಿಗೂ ಬೇಡದೊಂದು ಹಣ್ಣಾಗಿದ್ದಾಗಿತ್ತು. ನಾವು ಅದರ ಬಗೆಯಲ್ಲಿ ಸ್ವಲ್ಪ ನಮ್ಮ ಅಡಿಕೆ ಪತ್ರಿಕೆ ಮತ್ತು ಅದರ ಸಂಶೋಧಕರಾದಾಗ ಅಡಿಕೆ ಪತ್ರಿಕೆ ಅದರದ್ದು ಚೀಫ್ ಎಡಿಟರ್ ಆದ ಪಡ್ರೆ ಅವರಿಂದಾಗಿ ಸ್ವಲ್ಪ ಅವರು ಹಲಸಿಗೆ ಮಾಡಿದ ಕೆಲಸದಿಂದಾಗಿ ನಮಗೆ ಇಷ್ಟೊಂದು ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇದೆ, ಈ ಥರ ಇದಕ್ಕೆ ಬೆಳಿಬೋದು, ಇದನ್ನು ಈ ಥರ ಬೆಳೆಸುವಂಥ ಒಂದು ಧೈರ್ಯ ಬಂದದ್ದು ಅಡಿಕೆ ಪತ್ರಿಕೆ ಪುಸ್ತಕದಿಂದಾಗಿ. ಪಡ್ರೆ ಅವರದ್ದು ಪ್ರತಿಯೊಂದು ಪುಸ್ತಕದಲ್ಲಿ ಹಲಸಿನ ಬಗೆಯಲ್ಲಿ ಹೊಸ ಹೊಸ ಮಾಹಿತಿ ಸಿಕ್ಕಿದ್ದು. ಅದನ್ನೇ ನಾವು ಅದರ ಹಿಂದೆ ಹೋದರೆ ನಮಗೆ ಈ ಥರ ತಳಿಗಳು ಸಿಗ್ತಾಯಿತ್ತು. ಸುತ್ತಲೂ ಹಲಸಿನ ಹಣ್ಣು, ಮಿಡ್ಲಲ್ಲಿ ನಾನು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಇಷ್ಟು ಸಣ್ಣ ಮರದಲ್ಲಿ ಇಷ್ಟೊಂದು ಹಲಸಿನ ಹಣ್ಣು ಆಗಬೇಕಾದ್ರೆ ಇದರ ಸ್ಪೆಷಾಲಿಟಿ ಹೇಗಿರಬೇಡ ಹೇಳಿ, ಈ ಬಗ್ಗೆ ಹೇಳ್ತೇವೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕೋಸ್ಟಲ್ ಹಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಲಸಿನ ಗಿಡಗಳನ್ನು ನಾವು ಕಟ್ಟಿ ಅದನ್ನು ಯಶಸ್ವಿಪಡಿಸುವಲ್ಲಿ ನಮಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಅದರಿಂದಾಗಿ ಎಲ್ಲರೂ ಹಲಸಿನ ಮರ ಉಳಿಸಲಿಕ್ಕೆ, ಒಂದು ಮರ ಕಡಿಯೋ ಟೈಮಲ್ಲಿ ನೋಡಿ ನಮ್ಮ ಒಳ್ಳೆ ತಳಿ ಇದು ಕಟ್ಟು ಮಾಡಲಿಕ್ಕಿದೆ, ಅದೊಂದು 2 ಗಿಡ ಮಾಡಿ ಕೊಡಿನಲ್ಲಿ ಆ ಥರ ನಮಗೆ ಸುಮಾರು ಜನ ಅವರದ್ದು ತಳಿ ಸಂರಕ್ಷಣೆಗೋಸ್ಕರ ಬಂದಿದೆ. ಮತ್ತು ಸಿಡಿಲು ಬಿದ್ದು ಸಾಯಲಿಕ್ಕೆ ಆದ ಗಿಡಗಳು ಅದರಲ್ಲಿ ಒಂದು ಚಿಗುರಿದ್ರೂ ಕೂಡ ನಾವು ಒಂದು ಗಿಡ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿತ್ತು. ಮತ್ತು ಯೂನಿವರ್ಸಿಟಿ ಕಡೆಯಿಂದ 5 ವರ್ಷ GKVKಯಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು ಹಲಸಿನ ಸಂಶೋಧನೆ ಬಗ್ಗೆ. ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡುವಾಗ ಇಡೀ ದೇಶದ ಕೆಲವು ತಳಿಗಳು ನಮ್ಮ ಕೈಗೆ ಸಿಕ್ಕಿತ್ತು. ಮತ್ತು ಕೇರಳ ಸರ್ಕಾರದ್ದು, ಕೇರಳ ಯೂನಿವರ್ಸಿಟಿದು ಕೆಲವು ತಳಿಗಳು, ತಮಿಳುನಾಡು ಯೂನಿವರ್ಸಿಟಿದು, ಹಾಗೆ ಸುಮಾರು 100 ತಳಿ ನಮ್ಮ ಹತ್ರ ಬ್ರ್ಯಾಂಡೆಡ್ ಇದೆ. ಆದರೆ ಎಲ್ಲವೂ ನಮ್ಮ ವಾತಾವರಣಕ್ಕೆ ಬರೋದು ಅಲ್ಲ, ಅದು ಡ್ರೈ ಲ್ಯಾಂಡಲ್ಲಿ ಬರ್ತದೆ, ಕೆಲವು ಮಲೆನಾಡಲ್ಲಿ ಬರ್ತದೆ, ಆ ಥರ ಬರ್ತದೆ. ಇದರಲ್ಲಿ ಕೂಡ ನಮ್ಮ ಕೋಸ್ಟಲ್ ಬೆಲ್ಟಿಗೆ ಆಗುವಂಥದ್ದು ಹಲಸಿನ ತಳಿಗಳು ನಾವು ಈಗ ಜಾಸ್ತಿ ಇಲ್ಲಿ ಈ ಕಡೆ ನಾವು ಸೇಲ್ ಮಾಡ್ತಾ ಇದ್ದೇವೆ. ಸುಮಾರು 80ಕ್ಕಿಂತ ಮೇಲೆ ತಳಿಗಳು ಬಾಗಲಕೋಟೆ ಯೂನಿವರ್ಸಿಟಿಗೆ ನಾವು ಅವರ ಮದರ್ ಪ್ಲಾಂಟ್ ಕಲೆಕ್ಷನ್ಗೆ ಕೊಟ್ಟಿದ್ದೇವೆ. ಈ ಕೆಲಸಕ್ಕೆ ನಮಗೆ ಸುಮಾರು ಸನ್ಮಾನ ಬಾಗಲಕೋಟೆ ಯೂನಿವರ್ಸಿಟಿ ಆಗಲಿ, ಬೆಂಗಳೂರು GKVK, IIHR ಮತ್ತು ಕೇರಳ ಯೂನಿವರ್ಸಿಟಿ, ಆ ಥರ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳಿಂದ ನಮಗೆ ಸನ್ಮಾನಗಳು ಸುಮಾರು ಸಿಕ್ಕಿತ್ತು. ಆ ಥರ ಕೇರಳ ಸರ್ಕಾರವು ಇತ್ತೀಚೆಗೆ ಹಲಸನ್ನು ಸ್ಟೇಟ್ ಫ್ರೂಟಾಗಿ ಡಿಕ್ಲೇರ್ ಮಾಡಿದರು. ಅದಕ್ಕೆ ಕಾರಣ ಆದವರನ್ನು ಸನ್ಮಾನಿಸುವಾಗ ಅದರಲ್ಲೂ ನನ್ನ ಹೆಸರು ಬಂದದ್ದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಹಲಸಿನ ರೇಟು ನಮ್ಮ ಹತ್ರ ಫಸ್ಟ್ ಸ್ಟೇಜಲ್ಲಿ ಗಿಡಕ್ಕೆ 50 ರೂಪಾಯಿಂದ 80 ರೂಪಾಯಿ ತನಕ ಇರ್ತದೆ, ಬರೀ ಚಿಕ್ಕ ಗಿಡಗಳು. ಅದನ್ನು ರೆಡಿ ನಡಲಿಕ್ಕೆ ಆಗೋದಿಲ್ಲ, ಅದು ನರ್ಸರಿ ತಗೊಂಡು ಹೋಗಿ ಅದನ್ನು ಸೆಕೆಂಡ್ರಿ ಮಾಡಿ ಮತ್ತೆ ಅವರು ಸೇಲ್ ಮಾಡ್ತಾರೆ. ಅದರ ರಿಟೇಲಿಗೆ ನಾವು 6 ತಿಂಗಳಿಂದ ಆ ಗಿಡನ ಇನ್ನೊಂದು ಬ್ಯಾಗಲ್ಲಿ ಹಾಕಿ ಬೆಳೆಸಿ ಒಂದು 1.5 ವರ್ಷ ಪ್ರಾಯಕ್ಕೆ ಒಳ್ಳೆ 1.5 ಫೀಟ್ 2 ಫೀಟ್ ತಂಡಕ್ಕೆ ಬಂದ ಸೈಜ್ 1.5 ಫೀಟ್ 2 ಫೀಟ್ ಬಂದ ಗಿಡಗಳನ್ನು ನಾವು ಒಂದು ಗಿಡಕ್ಕೆ 200 ರೂಪಾಯಿ ದರದಲ್ಲಿ ಸೇಲ್ ಮಾಡ್ತಿದ್ದೇವೆ. ನಮ್ಮ KVKಗಳಿಂದ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಿಂದೆಲ್ಲ ಮಕ್ಕಳಿಗೆ ಕಸಿ ಬಗ್ಗೆಯಲ್ಲಿ ಕಲೀಲಿಕ್ಕೆ ನಮ್ಮಲ್ಲಿ ಬರ್ತಾರೆ. ಅವರು ಒಂದು ದಿನ ಒಂದು ಪ್ಯಾಕೇಜಾಗಿ ಇಲ್ಲಿ ಬಂದು ನಾವು ಅವರಿಗೆ ಒಂದಿನ ಇಲ್ಲಿ ನಮ್ಮಲ್ಲಿ ಕಸಿ ಎಲ್ಲ ಕಲಿಸಿ ಒಂದು ದಿನದ ಫುಡ್ಡೆಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದು ಫೀಸ್ ನಾವು ತಗೊಳ್ಳೋದಿಲ್ಲ. ಯಾಕಂದರೆ ಈ ಫೀಲ್ಡಿಗೆ ಹೊಸ ಜನಗಳಿಲ್ಲ, ಯಾರು ಈ ಮಣ್ಣಿಗೆ ಇಳಿದು ಈ ಕೃಷಿ ಕೆಲಸ
ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಟಿಶ್ಯೂ ಕಲ್ಚರ್ ಎಲ್ಲ ಬಂದರೂ ಈ ಥರ ಇಷ್ಟು ಸುಲಭಕ್ಕೆ ಹಲಸಿನ ಗಿಡ ಮಾಡಲಿಕ್ಕೆ ಇನ್ನೂ ತುಂಬ ಕಾಲ ಬೇಕಾಗ್ತದೆ. ಅದರಿಂದಾಗಿ ನಾವು ಈ ಇಂಟ್ರೆಸ್ಟ್ ಮಕ್ಕಳಿಗೆ ನಾವು ಕಳಿಸಲಿಕ್ಕೆ ನಾವು ಕೂಡ ಭಾಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೇವೆ. ಯಾರು ಬಂದು ನಾವು ಕಸಿನ ಕಳಿಸಿಕೊಡ್ತೇವೆ. ಆದರೆ ಮುಂಚೆ ಅವರು ಡೇಟ್ ತಿಳಿಸಿ ಬರಬೇಕು, ನಾವು ಇಲ್ಲಿ ಇರಬೇಕು, ನಮ್ಮ ಟೈಮು ಬೇಕಲ್ಲ. ಅದರಿಂದಾಗಿ ಈಗ ಇನ್ನು ಮುಂದೆ ಕೂಡ ಯಾರಿಗಾದರೆ ಹಲಸಲ್ಲ ಯಾವ ಹಣ್ಣಿನ ಗಿಡಗಳಾಗಲಿ ಯಾವ ಮರಗಳಾಗಲಿ ಅದ್ರದ್ದು ಅದೇ ಕ್ವಾಲಿಟಿ ಗಿಡಗಳು ಬೇಕಾದರೆ ಕಸಿಗಟ್ಟಿ ಮಾಡಬೇಕಷ್ಟೇ. ಅಂದ ಮರ ಉಳಿಸಬೇಕಾದ ಸಂದರ್ಭ ಇದ್ದರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದರದ್ದು ಗಿಡಗಳನ್ನು ನಿಮಗೆ ಕಸಿಗಟ್ಟಿ ಕೊಡ್ತೇವೆ. ಅದರದ್ದು ಪ್ರೊಟೆಕ್ಷನ್ ಕೋರ್ಸ್ ನಾವು ತೆಗೊಳ್ತೇವೆ ಅಷ್ಟೇ. ಅದು ದೊಡ್ಡ ಒಂದು ಗಿಡಕ್ಕೆ 100 ರೂಪಾಯಿ ಲೆಕ್ಕದಲ್ಲಿ ನಾವು ಇವಾಗ ತೊಗೊಳ್ತೇವೆ. ಅದರದ್ದು ಸೈನ್ ತಂದು ನಾವು ಇಲ್ಲಿ ಕಸಿಗಟ್ಟಿ ಬೆಳೆಸಿ 1 ವರ್ಷ ಕಳೆದ ಮೇಲೆ ಅವ್ರಿಗೆ ಗಿಡ ಕೊಡೋದು. ಆವಾಗ ಅದೇ ಮರದ ಗಿಡಗಳನ್ನು ಅವರಿಗೆ ಸಿಗ್ತದೆ, ಅದೇ ಕ್ವಾಲಿಟಿ ಇರೋ ಹಣ್ಣುಗಳನ್ನು ಸಿಕ್ಕಬಹುದು. ಬೀಜದಲ್ಲಿ ಮಾಡಿದರೆ ಯಾವತ್ತೂ ಅದೇ ಕ್ವಾಲಿಟಿ ಬರ್ತದೆ ಗ್ಯಾರಂಟಿ ಹೇಳಲಿಕ್ಕೆ ಆಗಲ್ಲ. ಅದಕ್ಕಿಂತ ಚೆನ್ನಾಗಿ ಬರ್ಬೋದು, ಹಾಳಾಗಬಹುದು. ಅದಕ್ಕೋಸ್ಕರ ಹಲಸನಿಷ್ಟು ಕಸಿಗಟ್ಟಿ ಎಲ್ಲರೂ ನಡ್ತಾ ಇದ್ದಾವೆ. ಇತ್ತೀಚೆಗೆ ಕೆಮಿಕಲ್ ಇಲ್ಲದೆ ಬೆಳೆಸಿರೋ ಒಂದು ಫ್ರೂಟು ಅದು ಹಲಸಣ್ಣನ ಮಾತ್ರ. ಬೇರೆ ಯಾವುದಕ್ಕೆ ಯಾವ ಫ್ರೂಟ್ ಆದರೂ ವಿಷ ಹಾಕಿ ಬೆಳೆಸಿದಂತ ಹೇಳಿ ಎಲ್ಲರೂ ಸ್ವಲ್ಪ ಹಿಂದೆ ಹೋಗುವಾಗ ಹಲಸನ್ನ ಇಷ್ಟು ಮುಂದಕ್ಕೆ ಜನ ಇಷ್ಟಪಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಯಾವುದೂ ಥರದ ವಿಷ ಅಂಶ ಅಲ್ಲಿಗೆ ಯಾವ ಗೊಬ್ಬರಗಳಾಗಲಿ ಕೀಟನಾಶಿನಿಗಳೇ ಆಗಲಿ ಯಾವುದೂ ಇಲ್ಲದೆ ಬೆಳೆಸುವಂಥ ಹಣ್ಣು ಹಲಸಾದ ಕಾರಣ ಈಗ ಸ್ವಲ್ಪ ಹಲಸಿಗೆ ಭಾಳ ಇಂಟ್ರೆಸ್ಟ್ ಇದೆ. ಒಂದು ಮನೆಯಲ್ಲಿ ಒಂದು ಗಿಡ ನಡುವ ಒಂದು ಇಂಟ್ರೆಸ್ಟ್ ಬಂದಿದೆ ಅವರಿಗೆ. ಆಮೇಲೆ ಈಗ ನಮ್ಮ ತಳಿಗಳು ನಿಮಗೆ ದೊಡ್ಡ ಡ್ರಮ್ಮಲ್ಲಿ ಕೂಡ ಬೆಳೆಸಿಬೋದು. ಒಂದು 200 ಲೀಟರ್ ಡ್ರಮ್ ಇದ್ದರೆ ನಿಮಗೆ ಸುಮಾರು 10 ವರ್ಷ ತನಕ ಆ ಮರನ ಬೆಳೆಸಿಬೋದು. ಪ್ರತಿ ವರ್ಷ ಜಾಸ್ತಿನೇ ಕಾಯಿ ಸಿಕ್ಕಲ್ಲ, ಆದರೂ ಒಂದು 4-5 ಕಾಯಿ ಒಂದು ವರ್ಷ ಸಿಕ್ಕಬಹುದು. ನಮ್ಮ ಟೆರಸ್ ಗಾರ್ಡನಲ್ಲಿ ಕೂಡ ಬೆಳೆಸಿಬೋದು. ನಮ್ಮ ಫ್ರೆಂಡು ಬ್ಲಾನಿ ಡಿಸೂಸ್ ಅಂತ ಹೇಳಿ ಮಂಗಳೂರಿನಲ್ಲಿ ಟೆರಸ್ ಗಾರ್ಡನಲ್ಲಿ ಕೂಡ ಹಲಸು ಬೆಳೆಸ್ತಾರೆ ಅವರು. ಎಸ್, ಯಾವ ರೀತಿಯ ಸ್ಪೆಷಾಲಿಟಿ ಇದೆ ಎಲ್ಲದನ್ನ ಕೂಡ ನೋಡ್ಕೊಂಡು ಬಂದ್ರಿ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಕಸ್ಟಮರ್ಸ್ ಕೂಡ ಭೇಟಿ ನೀಡ್ತಾ ಇರ್ತಾರೆ. ಆದರೆ ಇಲ್ಲಿ ಕಸ್ಟಮರ್ ಒಬ್ಬರು ಭೇಟಿ ನೀಡಿದ್ರು. ಇವರ ಮನೆಯಲ್ಲಿ 1.5 ವರ್ಷದಲ್ಲಿ ಏನು ಸಣ್ಣ ಗಿಡದಲ್ಲಿ ಸಾಕಷ್ಟು ರೀತಿಯಲ್ಲಿ ಹಲಸಿನ ಹಣ್ಣುಗಳು ಬೆಳೆದಿವೆ. ಈ ಬಗ್ಗೆ ನೋಡೋಣ ಬನ್ನಿ. ഞാൻ ഈ പെലത്ത മരണി 1.5 ವರ್ಷ ನಡೆದೆ ನೆಟ್ಟೆ 1.5 ವರ್ಷ ನೆಟ್ಟೆ ಫಲ ಬರ್ತೇನೆ ಅಂಚದ ಈ ಮರಟ ಹೆಂಗೆ ಭಾರಿ ಖುಷಿಯಾನು ಅಂಚ ಈ ಮರ ಬಕ್ಕಲ ಒಂಚೂರು ಜಾಸ್ತಿ ಸಾಂಕದು ಈ ಸರ್ತಿಗೆ ಫುಲ್ಲು ಫಲ ಬರ್ತೇನೆ ನೆಟ್ಟೆ ಅಂಚೆ ಕಾಯಿನ ಯಾನು ದುಂಬೆ ಪೆಲಕಾಯ್ದ ಭಾರಿ ಅಭಿಮಾನಿ ಅಂಚ ಈ ಕಾಯಿನ ತುದಿ ಹೆಂಗೆ ಭಾರಿ ಖುಷಿಯಾನು ಅಂಚೆ ಕೆಲವು ಜನಕ್ಕೆ ಪೂರ ನೆತ್ತ ಬಗ್ಗೆ ಈ ಪೆಲಕಾಯಿ ಭಾರಿ ಬೇಕ ಬರ್ಪುಂಡು ಪಂದು ಕೆಲವು ಜನಕ್ಕೆ ಪೂರ ಪಂಡೆ ಇಂಚ ಇತ ಸುಮಾರು ಜನಕ್ಕಲು నేను నడుడు పనందులేరు ఇంకొంచెం దై కొనతి కొరలు ఇంకొంచెం దై కొనతి కొరలు ಕೆಲವು ಜನಕ್ಕಲು ಪೂರ ಪನಂದುಲ್ಲೇರು ಅಂಚೆ నేనే ಕಜಿಪ್ಪಮಂತದ್ದು ತೂತೆ ಎಂಕ್ಲು ಎಂಚೊಂಡು ಅನ್ನ ಪರಂದು ನಾನು ಆವಡತಿ ಪರಂದಾವಡತಿ ಅಂಚೆ నేను ಅನೆ ಅಲಿಕೆ ಮಜ್ಜಲ್ದ ಜಾಕ್ ಅನಿಲ್ ಮೆರಡದಿ ತೊಂಡೆ ಅಂಚೆ ಅದು ನನ್ನಲ್ಲ ಒಂಜಿ ರಡ್ಡೆ ದೈ ತೋಟೋಡು ನಡುಡುಂದುಲ್ಲೆ ನೋಡಿದ್ರಲ್ವಾ ವೀಕ್ಷಕರೇ, ಜಾಕ್ ಅನಿಲ್ ರವರ ನಿನ್ನಿಕಲ್ಲು ನರ್ಸರಿಯ ಸ್ಪೆಷಾಲಿಟಿ ಏನು, ಹಾಗೆಯೇ ಇಲ್ಲಿ ಹಲಸಿನ ಹಣ್ಣನ್ನು ಯಾವ ರೀತಿಯಲ್ಲಿ ಬೆಳೆಸಲಾಗುತ್ತೆ, ಇದರ ವಿಶೇಷತೆ ಏನು ಎಲ್ಲದನ್ನು ಕೂಡ ನೋಡ್ಕೊಂಡು ಬಂದ್ರಿ. ನೀವು ಕೂಡ ಇಲ್ಲಿಗೆ ಭೇಟಿ ನೀಡೋದಾದರೆ ಮಂಗಳೂರು ಟು ಪುತ್ತೂರಿಗೆ ಬರುವಂತಹ ರೂಟ್ನಲ್ಲಿ ಕಬಕ ಅನ್ನುವಂತಹ ಒಂದು ಪ್ಲೇಸ್ ಸಿಗುತ್ತೆ. ಕಬಕದಿಂದ ವಿಟ್ಲ ಬರುವಂತಹ ಒಂದು ದಾರಿಯಲ್ಲಿ ಅಳಕ್ಕೆ ಮಜಲು ಅನ್ನುವಂತಹ ಒಂದು ಪ್ರದೇಶದಲ್ಲಿರುವಂತಹ ಒಂದು ನರ್ಸರಿಯೇ ಈ ನಿನ್ನಿಕಲ್ಲು ನರ್ಸರಿ. ಜಾಕ್ ಅನಿಲ್ ಎಂಬವರು ಈ ಒಂದು ನರ್ಸರಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಸ್ಪೆಷಾಲಿಟಿ ಏನು ಎಲ್ಲದನ್ನ ಕೂಡ ತಿಳ್ಕೊಂಡು ಬಂದ್ರಿ. ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿ ಸಿಗುವಂತಹ ಹಲಸಿನ ಗಿಡವನ್ನ ತಗೊಂಡು ನೀವು ಕೂಡ 2 ವರ್ಷ ಅಂದರೆ 1.5 ವರ್ಷದಲ್ಲಿ ಕೂಡ ಇದು ಫಲವನ್ನ ಕೂಡ ನೀಡುತ್ತೆ. ನೀವು ಕೂಡ ತಗೊಂಡು 2 ವರ್ಷದಲ್ಲಿ ಫಲವನ್ನ ಏನು ಸೇವಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.